ದಂಪತಿಗಳು ಸೇರಿದು ಈ ವಿಶ್ವ ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ಎಡ್ಡ ಕೆಲಸಕ್ಕೆ ಕೈಗೊಂಡ ವಸ್ತ್ರ ಬಂದು ನಾವು ಮಹಿಳೆಯರಿಗೆ ಭಾರಿ ಇಷ್ಟ ವಸ್ತ್ರದ ಆಭರಣ ಅಚ್ಚಾದ ವಸ್ತ್ರ ಆಭರಣದ ಒಂದು ಎಡ್ಡ ಕೇಂದ್ರ ಉದ್ಘಾಟನೆ ಬಂದಿದ್ದರು. ಆ ಮಂದಿರಂಚಿನ ಈ ಅಂಗಡಿ ಆ ಎಂದಿನಂಚಿನ ರೀತಿಯಲ್ಲ ಹೆಚ್ಚಿನ ರೀತಿಯ ಒಂದು ಅದಕ್ಕೆ ಅನುಗ್ರಹ ಅದು ಆ ದೈವದೇವರಿಗೆ ಸಂಪೂರ್ಣ ಅನುಗ್ರಹ ಬರೋದು ಕೆಟ್ಟ ರೀತಿಯ ಒಂದು ವ್ಯಾಪಾರ ಅದು ಈ ಒಂದು ವ್ಯಾಪಾರ ಇಡೀ ರಾಷ್ಟ್ರ ಮಟ್ಟಕ್ಕೆ ಎತ್ತು ನಡೆಯುವಂಥದ್ದು ಒಂದು ವ್ಯಾಪಾರ ಮಾಡಿ ಈ ನೇರದಾತ್ರ ಮಲಪ್ರದೇಶ ಮೇಲಡೆ ಬಂದ ಲಾಭದ ಒಂದೇ ಅಂಶ ಸಮಾಜ ಕೊಡ್ತು ಸಮಾಜದ ಅಭಿವೃದ್ಧಿಯಲ್ಲಿ ನನ್ನ ಪಾತ್ರ ತಿಕ್ಕಡೆ ಅದೊಟ್ಟಿಗೆ ನಾರಲ್ಲಿ ನೃತ್ಯದ ಕಲಾವಿದರ ಅನೇಕಲ ನಾಟ್ಯರಾಜರ ಒಂದು ಅನುಗ್ರಹ ಅದು ನನ್ನ ಜೀವನ ಸುಖ ಸಂಪತ್ತು ಆವಡಪಟ್ಟು ಈ ಸಂದರ್ಭ ಆ ದೈವದ ಪ್ರಾರ್ಥನೆ ಬಂತು ಇಲ್ಲಿ ಉದ್ಘಾಟನೆ ಬಂದಿದೆ. ಅಂಗಡಿ ಸಂಪತ್ಭರಿತವಾದ ಒಂದು ಜ್ಞಾನ ಭಂಡಾರ ಕೊಡುವಂಚಿನ ಕಲೆಗೊಂಜಿ ಕೆಟ್ಟ ಶಾಲೆಗಳ ಅನುಗ್ರಹ ಆಗುವಂಚಿನ ಒಂದು ಜಾಗ ಮಾಡಿಕೊಂಡು ಒಂದು ಕೆಟ್ಟ ರೀತಿಯ ಮಾತ್ರ ಹಿರಿಯಾಕಲಿನ ಒಂದನೇ ಬಂದು ಕೊಟ್ಟು ಈ ಒಂದು ಅಂಗಡಿ ಸುರುಕಾದಿಯನ್ನು ಮೋಕೆಡೆತ್ಕೊಳ್ಳೋದಿಲ್ಲ ದಯಪಟ್ಟ ಬಿಂದಿರನ್ನು ಸುರು ಎದುಕೊಂಡಿದ್ದ ಅಂಡ ಕಾರ್ಯಕ್ರಮ ಒಬ್ಬೇ ಕೊಡಲಾಗ್ತಿಗೆ ಅಂಡ ಸಾಂಪ್ರದಾಯಿಕ ರೀತಿಯ ಮೊಕ್ಕೆ ಎದುಕೊಂಡಿಟ್ಟು ತುಂಬು ಮತ್ತಿಂಚಿ ಬಿಂದಿರಲ್ಲಿ ಒಂಜಿ ಸುರುತ ಒಂಜಿ ಮೋಕೆದ ಉಡದಿಂಚಿದ ಸೊಲ್ಮಿನ ಸಂದ ಒಂದು ಇನಿ ವಿಶೇಷವಾದ ಶ್ರುತಿ ಲಯ ಕಲಾ ಆರ್ಟ್ಸ್ ಸರಿನ 10 ವರ್ಷಲಿಟ್ಟು ತುಂಬು ಶ್ರುತಿ ಲಯ ಕಲಾ ಕೇಂದ್ರ 2 ಜನ ಅಣ್ಣ ಮಿಗ್ಗೆರಕ್ಲ ಸಾರಥ್ಯಗಳು ತುಂಬರಿಪಾದು ಯಶಸ್ವಿಯಾದ ತುಂಬರಿದು ಅವೇತೋ ಶಾಲಾ ಕಾಲೇಜ್ಲಿಡ್ ಹೆಚ್ಚಿನ ನೃತ್ಯ ತರಬೇತಿ ಕೊಟ್ಟು ಜಾನಪದ ಪಂಪಿನ ಕಲಿನ ತುಂಬತ್ತಾದ ಒಂದು ಶಾಸ್ತ್ರೀಯ ನೃತ್ಯ ಕಾರ್ಯಕ್ರಮ ಇಟ್ಟು ಅಡಕ ಮತ್ತೊಂದು ಜೋಕ್ಲಿಗೆ ಮೋಡಾಪಿನಂಚಿನ ಕಲಾ ತರಬೇತಿ ಕೊರಪಿನಂಚಿನ ಸಂಸ್ಥೆಯಾದ ರೂಪತ್ತಿನ ಶ್ರುತಿ ಲಯ ಕಲಾ ಕೇಂದ್ರ ಇತ್ತ 10 ವರ್ಷದ ಯಶಸ್ವಿ ಪೆಂಚಿಟ್ಟು ಹೋಗ ಇನಿ ಶ್ರುತಿ ಲಯ ಕಲಾ ಆರ್ಟ್ಸ್ ಪಂಪುನಂಚಿನ ಬಣ್ಣನಾಡ ನಾಟ್ಯ ಪಂಪುನವು ನಟರಾಜ ಬಣ್ಣ ದಾಂಡ ಕಲಾ ಪಂಪುನವು ಶಾರದಾ ಮಾತೆಗೆ ಈ 2 ಜನದ ಸಮ್ಮಿಲನ ಇಂಥ ವಿಶೇಷ ದಿನಟ ಆಗ್ತದೆ ದಾದ ಬಣ್ಣನಾಡ ಇನಿ ಒಂಜೋಲ್ನ ದಿನಾಚರಣೆ ಶಕ್ತಿನ ದಿನಾಚರಣೆ ಆ ಶಕ್ತಿ ದಿನಾಚರಣೆ ಶಕ್ತಿನ 96 ಇವತ್ತು ನಮ್ಮ ಭಾಸ್ಕರ್ ಆರ್ನ ಒಂದು ಶಕ್ತಿ ಪಡೆಯಲಾರ್ನ ಒಡೆದಿ ಶ್ರೀಮತಿ ಆಯ್ನಚಿನ ವಿನುತ ಇವೆಲ್ಲ 91 ಈ ಸತಿ ವಿಶೇಷವಾದ ಶ್ರುತಿ ಲಯ ಕಲಾ ಆರ್ಟ್ಸ್ ಶುರು ಮಾಡ್ತೊಂದಲೇರಿ ಈ ಶುಭಾರಂಭದ 10 ಇಂಚಿನ ಬಿನ್ನೆರೆಗೂ ಒಕ್ಕ ಮಾತೆರೆಗ್ಲ ಸುರುಕಾದಿ ಎದುಗೊಂಡು ಹಿಂದೂ ಸನಾತನ ಸಂಸ್ಕೃತಿದ ಪೆಜ್ಜಿನ ಮರ ಪಂದೆ ಧಾರ್ಮಿಕತೆಯ ಮದ ಪಂದೆ ನಮ್ಮ ಸುರುಕಾದ ವಂದನೆ ಮಕ್ಕಳ ವಿಘ್ನ ವಿನಾಶಕನ ಉಡದಿರಿಸಿ ನೆನೆತಂದು ಈ ಪರಿಸರದ ಗ್ರಾಮ ದೇವಿರು ಶ್ರೀ ಸೋಮನಾಥನ ನೆನೆತಂದು ಪರಿಸರದ ಮಾತ ದೈವ ದೇವರಿಗೆ ಅಡ್ಡ ಬುರಂದು ಕಾರ್ಯಕ್ರಮ ಶುರು ಭಾರತೀಯ ಸನಾತನ ಸಂಸ್ಕೃತಿಡು ಅವೇತ ಪೆಜ್ಜಲು ಪ್ರಾಕಾರಲುಂಡು ಅಂಚಾದಿ ಇನಿ ಒವೇ ರೀತಿದ ಅಡೆತಡೆ ಬತ್ತಂಡಲ ಈ ನಮ್ಮ ಭಾರತ ದೇಶ ಗಟ್ಟಿ ಮುಟ್ಟಾದು ಅವೇನು ಎದುರು ಸಾವನಂಚಿನ ಶಕ್ತಿ ಉಪ್ಪುನಿ ಕಾರಣದಾದ ಪಣ್ಣನಡ ಋಷಿ ಮುನಿಕಲಾದಿ ಬತ್ತಿನಂಚಿನ ಈ ದೇಶ ಪಂಪಿನ ನಂಬಿಕೆಡು ಹಿರಿಯರ್ನ ನಂಬಲಿಗೆನ ಪಡೆತಿನಂಚಿನ ದೇಶ ಪಂಪನವು ಸಾಬೀತಾತಿನಂಚಿನ ರೀತಿಡು ಇನಿತ ಈ ಕಾರ್ಯಕ್ರಮ ಯಶಸ್ವಿಯಾದ ನಡಪಡ ಪಂಪಿನ ರೀತಿಡು ಆ ದೇವಿಯರ್ನ ಸೂಗಿಪಂದು ಶುರು ಮಾಡ್ತದ ಸುರುಕಾದ ಪ್ರಾರ್ಥನೆ ವಿದ್ಯಾರ್ಥಿನಿ ಐನಂಚಿನ ಸ್ವಪ್ನ ಪದ್ಯಾನ ಬೆರೆಡು ಪ್ರಥಮ ವಂದನ ಗೌರಿ ನಂದನ ಪ್ರಥಮ ವಂದನ ಗೌರಿ ನಂದನ ಹೇ ಶಿವನಂದನ ಪಾಹಿ ಗಜಾನನ ಹೇ ಶಿವನಂದನ ಪಾಹಿ ಗಜಾನನ ಪ್ರಥಮ ವಂದನ ಗೌರಿ ನಂದನ ಪ್ರಥಮ ವಂದನ ಗೌರಿ ನಂದನ ಏಕದಂತ ಗುಣವಂತ
ಪ್ರಥಮ ವಂದನ ಗೌರಿ ನಂದನ ಪ್ರಥಮ ವಂದನ ಗೌರಿ ನಂದನ. ನಮ್ಮ ಏತೆ ಆಧುನಿಕವಾದ ದುಂಬರಿತ ಆದಿತ್ತನಲ್ಲ ಇನ್ನಿಕಲ ನಮ್ಮ ಇಲ್ಲಡ ಬತ್ತಿಂಚಿದ ಬಿನ್ನರು ಗಂಜಿನೋಟ ನೀರಾಣಲ ಕೊರಂದು ನಮ್ಮ ಅಕ್ಲೇನು ಇಲ್ಲದಲ್ಲ ಇಲ್ಲ ತನ್ನ ಜಗೆ ಆ ಕ್ರಮ ಇತ್ತೆಗ್ಲೇ ಉಂಡು. ಅವು ಬೈದಿಂದ ಆದ ಪಣ್ಣನ ಹಿರಿಯರಿಗೂ ಕೊರ್ಪಿನ ಮರ್ಯಾದೆ ಇತ್ತೆಗ್ಲ ಒರಿದುನು ಪಂಪಿನವು ಸಂಕೇತವಾದುಂಡು. ಕೆಲವು ಕ್ಷಣ ಮದತಿದ್ದಿತ್ತನಲ್ಲ ಇತ್ತೆಗ್ಲ ನಮ್ಮ ಒರಿಪಾದ ಬೆಳಪ ಒಂದಿಲ್ಲ ನಿಟ್ಟಿಡು ಇನಿಕ್ ಬತ್ತಿಂಚಿನ ಈ ಲೇಸದ ಬಿನ್ನೆರನ್ನ ಅವೇ ಮೋಕೆದ ಪಾತ್ರರು ಎದುಕನಿರವುಳ್ಳರು ನಮ್ಮ ಶ್ರುತಿಲಯ ಕಲಾ ಕೇಂದ್ರದ ಶ್ರೀಯುತ ಭಾಸ್ಕರನ ಮೆಗ್ಗೆ ಆಯನಿಂಚಿನ ಶ್ರೀಯುತ ನವೀನ್ ರಾವ್ ಎಂಬರು. ಪ್ರಪ್ರಥಮವಾಗಿ ಇವತ್ತು ಮಹಿಳಾ ದಿನಾಚರಣೆ ಕನ್ನಡದಲ್ಲಿ ಒಂದು ಮಾತಿದೆ, ಯತ್ರ ನಾರಸ್ತು ಪೂಜತೆ ತತ್ರ ದೇವತಾ ರಮಂತಹ ಅಂತ. ಅಂದ್ರೆ ಎಲ್ಲಿ ಮಹಿಳೆಯರನ್ನು ಸ್ತ್ರೀಯರನ್ನು ಆರಾಧಿಸ್ತೇವೋ ಅಲ್ಲಿ ದೇವರು ನೆಲೆಸಿರ್ತಾರಂತೆಂಬುದು. ಹಾಗಾಗಿ ಇಲ್ಲೆಲ್ಲ ಸೇರಿರುವಂತರಲ್ಲಿ ಹೆಚ್ಚು ಶ್ರೀಶಕ್ತಿಗಳೇ ಆದಿಶಕ್ತಿಗಳ ಅವತಾರವಾಗಿ ನಮ್ಮ ಮುಂದೆ ನಮಗೆ ಆರೈಸಲಿಕ್ಕೆ ಬಂದಿದ್ದೀರಿ. ಹಾಗಾಗಿ ಈ ದಿನದ ಮೊದಲ ಶುಭಾಶಯಗಳನ್ನು ಕೋರುತ್ತಾ, ಹಾಗೆ ಇವತ್ತಿನ ಈ ಶ್ರುತಿಲಯ ಕಲಾ ಆರ್ಟ್ಸ್ ಇದರ ಉದ್ಘಾಟನೆಗೆ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಹಾಗಾಗಿ ಬಂದಂಥ ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮ ಆದ್ಯ ಕರ್ತವ್ಯ. ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಉದ್ಘಾಟಕರಾಗಿ ಶ್ರೀಯುತ ಚಂದ್ರಹಾಸ್ ಪಣಿಪೌತ್, ಅಧ್ಯಕ್ಷರು ಭಾರತೀಯ ಜನತಾ ಪಕ್ಷ ವಿಧಾನಸಭಾ ಕ್ಷೇತ್ರ ಮಂಗಳೂರು. ಇವರು ನಮ್ಮ ಆತ್ಮೀಯ ಕರೆಗೆ ಹೋಗೊಟ್ಟು ನಮ್ಮೊಂದಿಗೆ ಸೇರಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇವರಿಗೆ ಶ್ರುತಿಲಯ ಕಲಾ ಆರ್ಟ್ಸ್ನ ನಿರ್ದೇಶಕರಾದಂಥ ಹಾಗೂ ಮಾಲಕರಾದಂಥ ಶ್ರೀಯುತ ಭಾಸ್ಕರ್ ರಾವ್ ಇವರು ಹೂಗುಚ್ಛವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ನಮ್ಮೊಂದಿಗೆ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಬಹಳ ಅಸನ್ಮುಖದಿಂದಲೇ ಎಲ್ಲರ ಮನಸ್ಸನ್ನು ಗೆದ್ದಂತಹ ಚಟುವಟಿಕೆಯ ಶೀಲರಾಗಿ ಯಾವತ್ತೂ ಉತ್ಸಾಹದಿಂದ ಎಲ್ಲರ ಸಮಸ್ಯೆಗಳನ್ನು ನಗುಮುಖದೊಂದಿಗೆ ಪರಿಹಾರ ಮಾಡಿಕೊಡುವಂತ ಅತ್ಯುತ್ತಮ ಒಂದು ಶಕ್ತಿಯಾಗಿ ಮೆರೆದ ನಮ್ಮ ಪರಿಸರದಲ್ಲಿ ಬಂದಂತಹ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ, ಅಧ್ಯಕ್ಷರು ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು, ಇವರು ಕೂಡ ಬಂದಿದ್ದರು. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತಿದೆ. ದುಂಬು ಕಾರ್ಯಕ್ರಮದ ಪ್ರಮುಖವಾದ 10 ವರ್ಷದ ಪೆಜ್ಜೆ ಕಿಂಗ ಬಾಲ ಎಂಡಲ ಬಂಜಿಡ್ದು ಬೂರ್ನ ಬಾಲ ಎಂಚ ಬುಲೆಂಡು ಆ ಬಂಜಿದ್ದು ಬೂರ್ನ ಬಾಲ ಎಂಚ ಪೆಜ್ಜೆದಿಂಡು ಆ ಪೆಜ್ಜೆದಿಯರ ಸಹಕಾರ ಎಂಚ ಕೊರಂಡು ಅಪ್ಪ ಎಂಚ ಸಾಕು ಕೊರಿಯಲು ತಮ್ಮಲ ಎಂಚ ಸಾಕು ಕೊರಿಯೆ ಅಮ್ಮೇರಿ ಎಂಚ ಸಹಕಾರ ಕೊರಿಯರು ಈ ಮಾತು ವಿಚಾರಗಳು ನಮ್ಮ ಗೇನಗ್ಬೇಕನ್ವ ಅಂಚನೆ ಒಂದು ಸಂಸ್ಥೆಲ ಅಂಚನೆ ಪುಟ್ಟನೆ ಹಿಡ್ದು ಪುಟ್ಟಾಯನ ಸುಲಭಗೆ ಐನು ಬುಲೆಪವನ ಬಾರಿ ಮಲ್ಲ ಕಷ್ಟಗೆ ಆ ಬುಲೆಪವನಂಚಿನ ಸಂಘರ್ಷಲಿಡು ಎಂಚ ಎದುರು ಸಾವಿರ ಪಂಪನ ಸ್ಥಿತಿಗತಿದ ಒಟ್ಟೊಟ್ಟಗು ಆ ವಿಚಾರಗಳನ್ನು ಪ್ರಾಸ್ತಾವಿಕತೆದ ರೂಪೋಡು ನಮಗೆ ತುಂಬುದಿಯರ ಯಾನ್ ಕೇಳೋದಿಲ್ಲ. ಈ ಶ್ರುತಿಲಯ ಕಲಾ ಕೇಂದ್ರ ಬೊಕ್ಕ ಕಲಾ ಆರ್ಟ್ಸ್ದ ರೂವಾರಿ ಶ್ರೀಯುತ ಭಾಸ್ಕರ್ ಎಂಬರು ದೇವರನ್ನು ಮನಸಾರೆ ಸ್ಮರಿಸುತ್ತಾ ಹಾಗೂ ಎಲ್ಲ ಗುರು ಹಿರಿಯರ ಆಶೀರ್ವಾದ ಪಡೆಯುತ್ತಾ ಶ್ರುತಿಲಯ ಕಲಾ ಕೇಂದ್ರ ಸರಿಸುಮಾರು 15 ವರ್ಷದಿಂದ ಶ್ರೀ ಕ್ಷೇತ್ರ ಸಿದ್ಧಿವಿನಾಯಕ ದೇವಸ್ಥಾನ ರಾಜಋಷಿ ದೇವಸ್ಥಾನ ಕುತ್ತಾರು ಇಲ್ಲಿಂದ ಈ ಒಂದು ವೇದಿಕೆಯಲ್ಲಿ ಆರಂಭಗೊಂಡು ತದನಂತರ ಸಾವಿರಾರು ಮಕ್ಕಳಿಗೆ ಇಲ್ಲಿ ಜನಪದ ಆಗಿರ್ಬೋದು ಅಥವಾ ಭರತನಾಟ್ಯ ಆಗಿರ್ಬೋದು, ಯಕ್ಷಗಾನ ಆಗಿರ್ಬೋದು, ಈ ಒಂದು ತರಬೇತಿ ಕೊಡಿಸಲು ಯಶಸ್ವಿಯಾಗಿ ಎಲ್ಲರ ಜನಮೆಚ್ಚು ಪಡೆದು ಜಿಲ್ಲಾ ರಾಜ್ಯ ರಾಷ್ಟ್ರೀಯ ಮಟ್ಟದಲ್ಲಿ ಯಶಸ್ವಿಯಾಗಿ ನೂರಾರು ಜಿಲ್ಲಾ ರಾಜ್ಯದಾದ್ಯಂತ ಕಾರ್ಯಕ್ರಮ ನೀಡಿ ಎಲ್ಲರ ಮನಸ್ಸುಗೊಂಡು ಆ ತಾಯಿ ಸಿದ್ಧಿವಿನಾಯಕ ದೇವರ ಹಾಗೂ ರಾಜೇಶ್ ದೇವರ ಆಶೀರ್ವಾದದಿಂದ ಇದೀಗ 15 ವರ್ಷ ನಡೆದು ಬರ್ತಾ ಉಂಟು. ತದನಂತರ ಇದು ಕ್ರಮೇಣ ಅಸಗೋಳಿ ಪರಿಸರದಲ್ಲಿ ಇದನ್ನು ಇನ್ನಷ್ಟು ಬಲಿಷ್ಠಗೊಳಿಸಬೇಕು, ಕಲೆ ಉಳಿಬೇಕು ಅಂತೇಳಿ ಈ ಮಕ್ಕಳು ನಿಮಗೆಲ್ಲ ಗೊತ್ತಿರುವ ವಿಷಯವೇ. ಈಗೆಲ್ಲ ಮಕ್ಕಳು ನಮ್ಮ ಸಂಸ್ಕೃತಿ ಅಳಿದು ಹೋಗ್ತಿದೆ, ಆದ ಕಡೆ ಏನಾದರೂ ಒಂದು ಯೋಚನೆ ಮಾಡಿ ಈ ಸಂಸ್ಕೃತಿಯನ್ನು ಉಳಿಸಬೇಕು. ಅದಕ್ಕೆ ಸ್ವಲ್ಪ ನನ್ನ ಗಮನಕ್ಕೆ ಬಂದದ್ದು ಮಕ್ಕಳನ್ನು ಈ ಮೊಬೈಲ್ ಅಥವಾ ಇನ್ನಿತರ ಈಗಾಗಲೇ ಮಕ್ಕಳನ್ನು ಗೊತ್ತು ವಿದ್ಯಾರ್ಥಿಗಳು ಡ್ರಗ್ಸ್ ಇದಕ್ಕೆಲ್ಲ ಮೋರೆ ಹೋಗ್ತಿದ್ದಾರೆ ಅಥವಾ ಫ್ಯಾಷನ್ ಲೋಕ ಅದೆಲ್ಲ ತಡೆ ಹಿಡಿಯುವ ತಡೆ ಹಿಡಿಯುವ ನಿಟ್ಟಿನಲ್ಲಿ ಸಣ್ಣ ಪ್ರಯತ್ನ ಮಾಡುವ ಅಂತ ಹೇಳುವಾಗ ನನ್ನ ಗಮನಕ್ಕೆ ಬಂದದ್ದು ಚಿತ್ರಕಲೆ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಸುಗಮ ಸಂಗೀತ, ಕರಾಟೆ, ಹಾಗೆ ಚಿತ್ರಕಲೆ ಇನ್ನಿತರ ತರಬೇತಿಯನ್ನು
ಕೊಡಿಸುವಲ್ಲಿ ಅಸೇಗೋಡು ಪರಿಸರದಲ್ಲಿ ಇದೀಗ 5 ವರ್ಷದ ನಿರಂತರ ಶ್ರಮದಿಂದ ಅಲ್ಲಿ ಸಹ ಮಕ್ಕಳ ಒಂದು ಅಥವಾ ಹೆತ್ತವರ ಒಳ್ಳೆಯ ಒಂದು ಪ್ರೋತ್ಸಾಹ ಸಾಧಾರಣ ಅಲ್ಲಿ 80 ಮಕ್ಕಳು ಈಗಾಗಲೇ ವಿದ್ಯಾರ್ಜನೆ ಪಡೆದಿದ್ದಾರೆ. ಅಲ್ಲಿ ಸಹ ಹೆತ್ತವರ ಒಳ್ಳೆಯ ಆಶೀರ್ವಾದ, ಆ ಗ್ರಾಮ ದೇವರನ್ನು ಸಹ ಆಶೀರ್ವಾದ ಒಳ್ಳೆಯ ರೀತಿಯಲ್ಲಿ ಪಡೆದು ಅಲ್ಲಿಂದ ಮುಂದೆ ಇನ್ನಷ್ಟು ಬಲಿಷ್ಠಗೊಳ್ಳಬೇಕು, ಇನ್ನಷ್ಟು ಈ ಕಲೆಯನ್ನು ಉಳಿಸಬೇಕು ಎಂಬ ನಿಟ್ಟಿನಲ್ಲಿ ಮತ್ತೆ ನನ್ನ ಗಮನಕ್ಕೆ ಬಂದದ್ದು ಕಲಾರ್ಸ್ ಎಲ್ಲ ನಮ್ಮ ಶಿಕ್ಷಕರು ಇಲ್ಲಿದ್ದಾರೆ, ಹಿರಿಯರಿದ್ದಾರೆ, ನೀವೆಲ್ಲ ಕಾಸ್ಟ್ಯೂಮ್ ಸೆಂಟರ್ ಮಾಡಬೇಕು. ಆ ಪಾಶ್ಚಾತ್ಯ ಹೇಗೆ ಉಂಟು, ಯಕ್ಷಗಾನ ಆಗಿರ್ಬೋದು ಅಥವಾ ಇನ್ನಿತರ ನಾಟಕ ಆಗಿರ್ಬೋದು, ನಮ್ಮಲ್ಲಿ ತೊಕ್ಕೋಡು ಪರಿಸರದಲ್ಲಿ ಅದರ ಕಾಸ್ಟ್ಯೂಮ್ಸಿಗಾಗಿ ಮಂಗಳೂರಿಗೆ ಹೋಗುವಂತ ಕಷ್ಟಪಡ್ತಿದ್ದಾರೆ, ಕೆಲವೊಂದು ಸಿಗ್ತಿಲ್ಲ. ಆಗ ನೀವು ಹೇಗಾದ್ರೂ ಸರ್ ಇದನ್ನು ಮಾಡಬೇಕು ಅಂತ ಹೇಳುವಾಗ ಏನೋ ಗೊತ್ತಿಲ್ಲ, ದೇವರಾಶಿದ ಇವತ್ತಿನ ದಿನ ಅದಕ್ಕೆ ಕೂಡಿ ಬಂದಿರ್ಬೋದು. ಆಗ ಇದನ್ನು ಕ್ರಮೇಣ ಪರಿವರ್ತನೆ ಒಂದು ಶಿಥಿಲ ಕಲಾ ಆರ್ಟ್ಸ್ ಮಾಡುವಂತ ಯೋಜನೆಯನ್ನು ಹಾಕಿಕೊಂಡಿದ್ದೇನೆ. ಮೊದಲನಾಗಿ ಆ ದೇವರಾಶಿದ ಈಗ ಸಿಕ್ಕಿದೆ. ಇಲ್ಲಿ ಒಂದೇ ಮಾತನ್ನು ಹೇಳಬೇಕಿದ್ರೆ ಈ ಒಂದು ಕಲೆ ಉಳಿಬೇಕು, ನಮ್ಮ ಸಂಸ್ಕೃತಿಯನ್ನು ಉಳಿಸಬೇಕು ಅಂತ ಹೇಳಿ ಇದೀಗ ವೇದಿಕೆಯಲ್ಲಿ ಹಿರಿಯ ಗಣ್ಯ ವ್ಯಕ್ತಿಗಳಿದ್ದಾರೆ, ನಿಮ್ಮೆಲ್ಲರ ಹಾಗೆ ಇಲ್ಲಿಯ ನೆರೆದಿರೆಲ್ಲ ಹಿರಿಯರಿದ್ದಾರೆ, ಶಿಕ್ಷಕರಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ, ಕಲೆ ಉಳಿಬೇಕು, ಸಂಸ್ಕೃತಿ ಉಳಿಬೇಕು, ನಿಮ್ಮೆಲ್ಲ ಸಹಕಾರ ಬೇಕು ಅಂತ ಹೇಳಿ ನನ್ನ ಸಣ್ಣ ಒಂದು ಏನಾದರೂ ತಪ್ಪು ಮಾತಾಡಿದ್ರೆ ಅದಕ್ಕೆ ಲೋಪದೋಷ ಇದ್ದರೂ ಸಹ ಪ್ರಾಸ್ತಾವಿಕ ಸಣ್ಣ ಮಾತಿನಲ್ಲಿ ಕೊನೆಗೊಳಿಸ್ತೇನೆ. ಧನ್ಯವಾದಗಳು. ನಮ್ಮ ಸಂಸ್ಕೃತಿನ ಮರಿಪರ ಕೂಡ ಆನಂದಿ ಸುತ್ತಿಲ ಕಲಾ ಆರ್ಟ್ಸ್ ಮದ ತಗೊಂಡು ಬಾರಿ ಸಂತೋಷ ತಗೊಂಡ ಇಡೀ ಕೋಡದ ದಿನೇಟ್ ಹೆಚ್ಚಿನ ಒಂದು ಕಾರ್ಯಕ್ರಮವನ್ನು ವ್ಯಾಪಾರ ತನ್ನ ಸಮಾಜದ ಏಳಿಗೆದ ಬಗ್ಗೆ ಆಲೋಚನೆ ಕೂಡ ಭಾರಿ ಕಡಿಮೆ ಅಂಡ ಭಾಸ್ಕರನ್ನ ಇನಿ ತನ್ನ ವ್ಯವಹಾರದ ಒಟ್ಟಿಗೆ ಸಮಾಜದ ಸಂಸ್ಕೃತಿ ಪಕ್ಕ ಸಂಸ್ಕಾರ ಒರಿಕೊಡುವ ಅಂಚಿನ ಸಂತೋಷದ ಒಟ್ಟಿಗೆ ನೀವು ವ್ಯಾಪಾರ ಮಾಡ್ತೀನಿ ಅದಕ್ಕೆ ಸುಲಭ ನಾನು ಅಭಿನಂದನೆ ಸಲ್ಲಿಸಾವೆ. ಸುತ್ತಿಲಾಯ ಕಲಾ ಆರ್ಟ್ಸ್ ಇಲ್ಲಿ ಉದ್ಘಾಟನೆ ಮಂತ್ರ ಭಾರಿ ಸಂತೋಷ ಆಗ್ತದೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿನ ಜನ ಆತ್ಮೀಯ ಅಕ್ಕ ಇಲ್ಲಿ ಮಹಿಳಾ ದಿನಾಚರಣೆದ ಅಂಗವಾದ ಕಾರ್ಯಕ್ರಮ ಭಾಗವಹಿಸಿದ್ದ ಬಣ್ಣಗೊತ್ತು ತಡ ಆಗ್ತದೆ ಅಂಚ ಬೈದಿನ ಗಣೇಶ್ವರ ಬೇರೆ ಒಂದರ ಒಂದು ಕೊಂಚ ಎಂಗಳ ಬಾರಿ ಪ್ರೀತಿದ ಅಕ್ಕ ಬೇರೆ ಉಳ್ಳಾಲ ನಗರ ಸಭೆ ಬಾರಿ ಕೆಲಸ ಮಾಡಿದ್ದಾರೆ. ಭವನಕ್ಕ ಬಂದಾಂಡ ಬಾರಿ ಪುನರ್ ಹೋಯ್ದಾರೆ. ಆದರೆ ಕುಮಾರಿ ಭವನಿ ಅನ್ನಲ್ಲ ಇಲ್ಲಿ ಇಡೀ ಸಮಾಜ ಒಂದು ಎಟ್ಟೆ ಕೆಲಸ ಬಂತಂದು ಅದನ್ನ ಇಡೀ ಜೀವನ ಸಮಾಜಕ್ಕೋಸ್ಕರ ಒಂದು ಕೆಲಸ ಮಾಡಿ ತೀರ ಮಹಿಳೆ ಬಂದ ಭವನಕ್ಕ ಭಾರಿ ಸಂತೋಷ. ಇಲ್ಲಿ ಮಹಿಳಾ ದಿನಾಚರಣೆ ಸಂದರ್ಭ 2 ಜನ ಮಹಿಳಾ ಮಹಿಳೆಗಳಿಗೆ ಸೇರ್ಪಾದ ಮಾತ ಮಹಿಳೆಯರೊಟ್ಟಿಗೆ ಸೇರ್ಪಾದಿನಲ್ಲಿ నేను ఉద్ఘాటన ಮಾಡ್ತಾರೆ. దాదా ಬಂಡ ఇక్కడ ಬಂಡರ್ ಪ್ರಸ್ತಾವಿಕಾಡು ಮಹಿಳೆಯರು ಬಂದಾಂಡ ಅಕ್ಲೆ ಊರು ಗೌರವ ತಿಳ್ಕೊಂಡು ಅಲ್ಪ ಅಪ್ಪ ಮುಖಾಂಬಿಕೆ ಆದಿಶಕ್ತಿ ನೆಲೆಯಪ್ಪಲಿಗೆ ಅಂಚಿನ ಈ ವ್ಯವಹಾರದ ಜಾಗೆಡ್ ಅಪ್ಪ ಮುಖಾಂಬಿಕೆ ಅದು ಮಹಾಲಕ್ಷ್ಮಿ ಅಂದೆ ಮಹಾ ಸರಸ್ವತಿಲ ಅಂದೆ ಅಂಚಿನ ಒಟ್ಟಿಗೆ ಧೈರ್ಯಶಾಲಿ ಆಗಿನ ಮಹಾ ಕಾಳಿಲ ಅಂದೆ ಅಂಚಾದ ಪುನಗ ಈ ಒಂಜಿ ಕೊಡ್ತು ಎಡ್ಡೆ ರೀತಿದ ಒಂದು ಅಮೃತ ಗಾಳಿಗಳ ಒಂಜಿ ಇನ್ನು ವ್ಯವಹಾರದ ಕಟ್ಟಡದ ವ್ಯವಹಾರದ ಒಂದು ಜಾಗ ಉದ್ಘಾಟನೆ ಕೊಡ್ತು ಅಮೃತಗಳಿಗೆ ಅದನ್ನ ಜೀವನ ಮಲ್ಲ ಸಾಧನೆ ಅಂತ ಬರಡು ನಾನು ತುಂಬ ಜನಗಳೇ ಇಡೀ ಜಾನಪದದ ಒಂದು ಕಾರ್ಯಕ್ರಮಕ್ಕೆ ಒಂದು ಕೊಡುಗೆ ಕೊಡೋದಿನ ಮಲ್ಲ ವ್ಯಕ್ತಿ ಇವಾಗಡೆ ಭಯಪಟ್ಟ ಇನ್ನೇ ಕೂಡ ಫ್ಯಾಷನ್ ಕಟ್ಟು ನಮ್ಮ ಜಾನಪದ ಸಂಸ್ಕೃತಿ ದೂರ ಒಂದು ಈ ಸಂದರ್ಭ ಇನಿ ಐಕೊಂದು ಒತ್ತು ಕೊಡ್ತು ಫ್ಯಾಷನ್ ಬೋರ್ಡು ಅದೊಟ್ಟಿಗೆ ನಮ್ಮ ಸಂಸ್ಕಾರ ಬೋರ್ಡು ಮನೋಸ್ಥಿತಿ ನಿಂತಿನ ಭಾಸ್ಕರ್ ಅನ್ನಕ್ಕೆ
ಬಹಳ ಸಂತೋಷ ಸಂಗೀತ ಅಲ್ಲ ನಾಟ್ಯ ಅಲ್ಲ ಒಟ್ಟೊಟ್ಟಿಗೆ ಗುಣಪುನಂಚಿನ ಒಂದು ಪ್ರಯತ್ನ ಮಾಡಿದ್ದೇವೆ ಅದಕ್ಕೋಸ್ಕರವಾದ ಶ್ರುತಿ ಲಯವನ್ನು ನಟ್ಟು ಒಂದು ಪುದರ್ನ ರೀತಿಯ ನಾಟ್ಯ ಅಲ್ಲ ಐತೊಟ್ಟಿಗೆ ಸಂಗೀತ ಅಲ್ಲ ಪ್ರತಿಯೊಂದು ಎಟ್ಟೆ ಅನ್ನ ಜೀವೋದ್ದೇಶ ಬಿದಾಡ್ತಾರೆ ಆ ಬಿದಾಟದಿನ ಅರೆಗೆ ಒಂದು ಅದರ ಉದ್ದೇಶ ಎಂದಿನಂಡ ಸಂಪೂರ್ಣವಾದ ಅರೆಗೆ ಈಡೇರಡೆ ಒಂದೊಂದು ಅರೆಗೆ ಮಾತಾ ದೇವದೇವನ ಕುಬೇರನ ಆಶೀರ್ವಾದ ಒಪ್ಪಾಡು ಅದೊಟ್ಟಿಗೆ ಈ ಭಾಗದ ಮಾತಾ ನಮ್ಮ ಜನಕ್ಕೆಲ್ಲ ಅರೆಗೆ ನಮ್ಮ ಜೋಗಲಿಗೆ ದಯಬಂಡ ನಮ್ಮ ಕೃಷ್ಣಾಷ್ಟಮಿ ಬಂದಾಗ ಜೋಗಲಿಗೆ ಕೃಷ್ಣನ ವೇಷ ಮಾಡಿದಾಗಲೇ ಬೋಡಪ್ಪನ ಉಡುಗೆ ತೊಡುಗೆಲ್ಲ ಭಾರಿ ಅನಾನುಕೂಲ ಈ ಪ್ರದೇಶ ಹೇಳ್ತಾನೆ ಅದೊಟ್ಟಿಗೆ ನಮ್ಮ ಗಣೇಶೋತ್ಸವದ ಸಂದರ್ಭದಲ್ಲಿ ಜೋಗಲಿ ಬೋಡಪ್ಪನ ಉಡುಗೆ ತೊಡುಗೆಲ್ಲ ಒಂದು ಅನಾನುಕೂಲತೆ ಈ ಜಾಗ ಹೇಳ್ತಾನೆ ஆனால் ಅವೇನೊಂದು ಭಾರಿ ಆಲೋಚನೆ ಮಾಡ್ತದೆ ಇನ್ನೊಂದು ವ್ಯವಸ್ಥೆ ಮಾಡೋದು ರೀತಿಯಲ್ಲಿ ಒಂದು ವ್ಯವಹಾರ ಮಾಡೋದು ಲೇಬಂಟ ಸೇವೆದೊಟ್ಟಿಗೆ ತನಗೊಂದು ಉದ್ಯೋಗ ಮಾಡೋ ದೃಷ್ಟಿಗೆ ಹಾಗೆ ಈ ಕಾರ್ಯ ಮಾಡೋದ್ರಿಂದ ಅನಿಸಿಕೆ ಲೇಬಂಡ ಖಾಲಿ ಕಾಸು ಮಾಡ್ಕೊಂಡು ಬೇರೆ ಬೇರೆ ವ್ಯವಹಾರ ಮಾಡ್ಬೋದು ಈ ಜಾನಪದ ಅಟ್ಟಿಕೊಂಡ ಶ್ರುತಿಲಯ ಆರ್ಟ್ಸ್ ಮಂತೊಂದು ಗುಲ್ಲಾಕಿ ಖರ್ಚಿದ ಏತು ಲಾಭ ಬರ್ಪಣೆ ಡಬಲ್ ಖರ್ಚಿಲ್ಲ ಉಂಟು ಆಡ ತನ್ನ ಸೇವೆಯನ್ನು ಆಯ್ತ ರೂಪಡೆ ಒಂದು ಸಂಗೀತಗಳ ಒಂದು ನಾಟ್ಯಗಳ ನೋಡೋಣ ಎಲ್ಲಿ ಲೇಬಂಡ ಎಲ್ಲಿ ಕೂತ ಅದು ಎಲ್ಲಿ ದಿಂಚಲ್ಲ ಡ್ಯಾನ್ಸ್ 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 ಮಾಡೋದು ಇದಕ್ಕೆಲ್ಲ ಸತ್ಯದ ಫೀಲ್ಡ್ ಐನು ಅದರ ವ್ಯವಹಾರ ಐತೆ ತನ್ನ ಜೀವನ ನಿರ್ವಹಣೆ ಅಂತಂದ್ರೆ ಒಟ್ಟಿಗೆ ನಾನು ಜೋಗಲಿಗೆ ತನ್ನ ಕಲ್ತಿನ ವಿದ್ಯೆ ಇದೀನುಂಟಾಗೇನೆ ತಾನು ಜೋಗಲಿಗೆ ಕೊಡ್ತು ಇಡೀ ಸಮಾಜಗಳ ಒಂದು ತನ್ನ ವಿದ್ಯೆಯನ್ನು ಪಸರಿಸುವ ಕೆಲಸ ಮಾಡ್ತಾರೆ ಅದಕ್ಕೋಸ್ಕರ ಈ ಕೊಡ್ತಾರೆ ಅಭಿನಂದನೆ ಸೂಕ್ತ ಮನಸ್ಸು ಎನ್ನಂಗಿಲ್ಲ ಇನ್ನು ಆಯ್ನಂಚಿನ ಈ ಒಂದು ಕಟ್ಟಡ ಆಯ್ನಂಚಿನ ವ್ಯವಹಾರ ಉತ್ತರೋತ್ತರ ಅಭಿವೃದ್ಧಿ ಅವರ ಕೊಂಡೊಂದು ದೇವರ ಪ್ರಾರ್ಥನೆ ಅಂತಂದು ಇಡೀ ಮಾತಾ ಮಾತಾಡೋಲ್ಲ ಪೂರ ಶುಭಾಂಶಗಳಾಗಲಿ ಉಪ್ಪಾಡು ಆಶೀರ್ವಾದ ಉಪ್ಪಾಡು ಮಾತಿರಲ್ಲ ಶುಭಾಶಯ ಕೊರೊಂದುಲ್ಲೆ ಬಾರಿ ಮಲ್ಲ ಪುಗಾರ್ತದ ಪುದರ್ ಕೊರೆಯರು ಸೇವಕಿ ಮಾತ್ರ ನಾಯಕಿ ಅಂತ ಸಾಧ್ಯನೇ ಜೇಪ ಬದುಕದ ಪಯಣಾಡು ಒಂಜಾತ ಅನುಭವದೊಟ್ಟು ಹೋಯಿನಂಚಿನ ಸೂಕ್ತವಾಯಿನ ವೇದಿಕೆ ದಿಕ್ಕಿ ನೀಡಿದಾದ್ರೆ ಈ ಸಮಾಜ ಪ್ರಮುಖ ಕೆಲಸ ಬಂದೊಂದುಲ್ಲೆ ಸುಲಕಾದ್ರಿಗಳ ಮಾತ ಪ್ರೀತಿಗಳ ಸೋಲೈತದ ಸ್ವಲ್ಪ ಸಂದೇಹ ಬಂದೊಂದುಲ್ಲೆ ಶ್ರುತಿ ಲಯ ಬಹುಶಃ ಭಾಸ್ಕರಣ್ಣನೇ ನಿತ್ಯ ತೂಪುನತ್ತು ಈ ಒಂದು ಕ್ಷೇತ್ರದ ಬತ್ತಿ ಪಕ್ಕ ಎನ್ನ ಬಾಲ ಕಿನ್ನೆ ಪ್ರಾಯಡ್ ಉಪ್ಪುನಗನೆ ಬಹುಶಃ ನಿತ್ಯಾದ ಸ್ಕೂಲುಡು ಉಪ್ಪುನಂಚಿನ ಸಮಯಡ್ ಆ ಒಂದು ಎಲ್ಲ ಬ್ಯಾಗ್ ಪಾಡೊಂದು ಯಾನ ಒಂದು ಕಾಲೇಜಿಗೆ ಪೋಪುನ ಆಣದೇನು ಒಂದಿದ್ದೇನೆ ಆಯ್ತು ಬೊಕ್ಕ ಗೊತ್ತಾಂಡು ಮೂರ್ತಿ ಚಿಕ್ಕದಾದರು ಕೀರ್ತಿ ದೊಡ್ಡದು ಪನ್ಪನ ಶಕ್ತಿನ ತೋಜಾಯ್ ಈ ಪರಿಸರಡು ನೃತ್ಯ ಪಂಡ ದಾದಾತನ ಕಲೆ ಪಂಡದ ದಾದಾ ಪಂಡ ತೋಜಾದ ಕೋರ್ನ ಪೆರ್ಮೆ ಎತ್ತನಾಂಡ ಅವು ಭಾಸ್ಕರ್ ಸರ್ಗ್ ಅರೆಗೆ ಸುರುಕಾದ ಮಾತ ಇಂಕ್ಲನ ಕ್ಷೇತ್ರದ ಜನಕುಲ ಪರವಾದ ಅಭಿನಂದನೆಯನ್ನು ಸಲ್ಲಿಸೋದಿಲ್ಲ ವೇದಿಕೆ ನಚ್ಚಿನ ಹಿರಿಯರ ಇಂಕ್ಲನ ಮಾರ್ಗದರ್ಶಕರು ಭಾಜಪದ ಅಧ್ಯಕ್ಷರಾಗಿನ ಸನ್ಮಾನ್ಯ ಚಂದ್ರಸಣ್ಣರೇ ಎನ್ನ ಗುರುಕುಲ ಎಂದು ಬಂದಲ್ಲಿ ಸದಾ 15 ವರ್ಷಗಳ ಮುಂಚೆ ನಿರಂತರವಾದ ಅವು ವಿದ್ಯಾರ್ಥಿ ದೆಸೆಟ್ ಆದಪ್ಪು ಒಂಜಾತ ಸಂಘಟನಾತ್ಮಕವಾದ ಇಂಕ್ಲ ಒಟ್ಟುಗು ಬಹಳ ಒಂಜಾತ ಇಂಕ್ಲನ ಅನುಭವವನ್ನು ಪಟ್ಟೊಂದ ನನ್ನ ಆತ್ಮೀಯ ಸಹೋದರರಾಯನ ತ್ಯಾಗನ್ ಸರ್ ಮಲ್ಲಕ್ಕಾಯಿನಂಚಿನ ಇಂಗ್ಲೈ ಮಾತ ರಾಜಕೀಯಡ್ ಮಾರ್ಗದರ್ಶಕರಾಯಿನಂಚಿನ ಭವನೆ ಕೊಲ್ಲೆರು ವಿಶೇಷವಾದ ಕೇಂದ್ರ ಬಿಂದುವಾಯಿನಂಚಿನ ಭಾಸ್ಕರಣ್ಣ ಆದಪ್ಪು ನವೀನಣ್ಣ ಆದಪ್ಪು ಅಕ್ಲ ನಡಿ ತಂಡೋಗು ಯಾನು ಎಡ್ಡಪ್ಪನು ಬೈಕೊಂದು ಬಂದುಳೆ ನಿರೂಪಕರಾಯಿನಂಚಿನ ಆತ್ಮೀಯ ಸಹೋದರ ಗಡಪಂಡೆ ಹಿಂದೂ ಸನಾತನ ಧರ್ಮ ಇಡೀ ಪಾಶ್ಚಾತ್ಯ ಸಂಸ್ಕೃತಿನೇ ಮರೆಮಾಚಿದ್ದು ಆ ಪಾಶ್ಚಾತ್ಯರಿಗೆ ಹಿಂದೂ ಧರ್ಮದಾದ ಬಂದು ಕಲ್ಪಾದ ಕೊರ್ತಿನ ಭೂಮಿ ಪಂಡವು ನಮ್ಮ ಭಾರತ ಐಟಲ ಕಲೆಗೆ ಎದ್ದು ಪ್ರಾಧಾನ್ಯತೆ ಉಂಡು ಪಂಡಂದಾಂಡ ಯಾನು ಒಂಜಿ ಎನ್ಜಿಒಡು ಸ್ವಯಂ ಸೇವಾ ಸಂಸ್ಥೆಡು ಕರಿನ 25 ವರ್ಷದಿಂದ ಸರ್ವಿಸ್ ಕೊರ್ಪುನಾಶ್ ಎನ್ನ ಸಂಸ್ಥೆಡಿ ಯಾನು ಪ್ರತಿ ಸಲ ತೂಪೆ ಎನ್ನ ನಿರ್ದೇಶಕರಾಯಿನಂಚಿನ ಎನ್ನ ಮೇಡಮ್ ಪ್ರತಿ ಸಲ ಪಾಶ್ಚಾತ್ಯದ ಬತ್ತಿನ ಸ್ಟೂಡೆಂಟ್ ನಗ್ಲೇನೆ ಎನ್ನ ಡಿ ಬರ್ಪೇರು ದಯಪನಗ ಫೀಲ್ಡ್ದ ಮೂಲೆ ಮೂಲೆಗೆ ಹೋದು ಭಾರತದ ಸಂಸ್ಕೃತಿದಾದ ಅತನ ನಮ್ಮ ರಾಜ್ಯದ ಜಿಲ್ಲೆದ ಸನಾತನ ಧರ್ಮದಾದ ಈ ಸಂದರ್ಭಡು ಯಾನು ಎನ್ನೊಟ್ಟಿಗೆ ಉಪ್ಪುನಂಚಿ ನಾವು ಜರ್ಮನ್ ಸ್ಟೂಡೆಂಟು ಅದಕ್ಕೂ ಸ್ವೀಡನ್ ಅದು ಪೆಚ್ಚಾದಿಂಕ ಮಲಮಲ್ಲ ರಾಷ್ಟ್ರದ ಸ್ಟೂಡೆಂಟ್ ನಕಲಿ ನಿತ್ಯ ನಿರಂತರವಾದ ಇದ್ದಲ ಸಂಪರ್ಕಗಳು ಬಹುಶಃ ವಿಶ್ವ ಮಹಿಳಾ ದಿನಾಚರಣೆಗೆ ಕ್ಯಾಲೆಂಡರ್ ಬಂದದಲ್ಲ ಅವಳು ಪ್ರಚಾರ ಬಂದದ ಐದು ದುಡ್ಡು ಎಂಕ್ಲೆನ ಪಾಪದ ಜೋಕ್ಲೆಗೆ ಇಂಡಿಯಾಗ ಕಡಪ ಒಂದು ಮನೆಗೆ ಈ ಸಂದರ್ಭಡಿ ಕಾಂಡೆ ಒಂದು ವಿದ್ಯಾರ್ಥಿ ಕಡಪನ ಮೆಸೇಜ್ ಬಾರಿ ಖುಷಿಯಾಣ ಯಾನ ದಾಯ ಪಂಡ ಅಕ್ಲಿ ಬರ್ಪುನಿ ಮುಲ್ಪ ಸೋಷಿಯಲ್ ಆಕ್ಟಿವಿಟೀಸ್ ಕಲ್ಪೆರೆ ಅಂಡ್ ಎಂಕ್ಲ ಅಕ್ಲೊಟ್ಟಿಗೆ ಕಮ್ಯುನಿಕೇಟ್ ಮನ್ಪುನಾಗ ಅಕ್ಲಿ ಕಲ್ಪುನಿ ಮುಲ್ತ ಕಲೆದಾದ ಸಂಸ್ಕೃತಿದಾದ ಸಂಸ್ಕಾರದಾದ ಆಸ್ಟ್ರಾಲಜಿ ಬಗ್ಗೆ ಮುಲ್ತ ಜ್ಯೋತಿಷ್ಯ ಶಾಸ್ತ್ರಲ್ಲ ಮೂಲ ಕಲ್ತದ ಅಲ್ಪ ಪ್ರಯೋಗ ಮಲ್ಪೇರಿಂದ ಪಂಡದಾಂಡ ಸನಾತನ ಹಿಂದೂ ಧರ್ಮನ ಇನಿ ಮಾತಾ ಕಡೆಟ್ಲ ಪಾಶ್ಚಾತ್ಯವಾದ ಧರ್ಮನ ತೋಜೇರ ನಮ್ಮೊಟ್ಟಿಗೆ ಋಷಿಮುನಿ ಕುಲಿಜೇರು ವೇದಾಂತಿಲುಜ್ಜೇರು ಶಾಸ್ತ್ರಜ್ಞರಿಜ್ಜೇರು ಆಂಡ ಒಂದು ಕಲೆತ ಮೂಲಕ ಜನಪದ ಕಲೆ ಆದಪ್ಪು ಶಾಸ್ತ್ರೀಯ ಆದಪ್ಪು ಸೆಮಿ ಕ್ಲಾಸಿಕಲ್ ಆದಪ್ಪು ಇದೇನು ಮಾತ ಒಂದು ನೃತ್ಯದ ಮೂಲಕ ಜನಸಾಮಾನ್ಯರನ್ನ ಮನ ಮುಟ್ಟುಲಕ್ಕನೆ ಆ ಇತಿಹಾಸನ ಪುನರಪಿ ಮನ್ಪುರಿ ಪಂಡದಾಂಡ ಅವು ಇನಿತ ನೃತ್ಯ ಶಾಸ್ತ್ರ ಐ ಮಾತ ಬಾರಿ ಪೊರ್ಲುಡು ಅರ್ಥದ ತುಲ್ತದ ತೆಲ್ತದ ವರ್ಪ ನಮ್ಮ ತುಳುಟ್ಟು
ఆయన ಎಂಚ ತುಲ್ಪೋಡ ಅಂಚೆನೆ ನಮ್ಮ ಕೊಚಪ್ಪನ ತುಲ್ತಿಲಕ ತುಲ್ತದು ಆ ನೈನ್ ಎಂಚ ದೆಪ್ಪೆರ ಬೊಲ್ಲೈನ್ ಎಂಚ ದೆಪ್ಪೆರ ಅಂಚ ಮಂತು ಕೊರ್ತಿನ ಪೆರ್ಮೆದ ತಂಡ ಪಂಡನಾಡ ಅವು ಶ್ರುತಿಲಯ ಅಕ್ಲ ಪಡೆಯಿನ ಪ್ರಶಸ್ತಿಲಯಕ್ಕೆ ಸಾಕ್ಷಿ ಹೆಂಗೆ ಗೊತ್ತು ನಿತ್ಯ ನಿರಂತರವಾದ ಜಿಲ್ಲಾ ಮಟ್ಟಡು ರಾಜ್ಯ ಮಟ್ಟಡು ಬಹುಶಃ ರಾಷ್ಟ್ರ ಮಟ್ಟಡ ಪ್ರಶಸ್ತಿ ಕನೆ ದಿನ ಒಂದು ಮಾರಿ ಮಲ್ಲ ಏಕೈಕ ಕಲಾ ತಂಡ ಪಂಡ ಅವು ಶ್ರುತಿಲಯ ತಂಡ ಐಕ ನನವರ ಆಗ್ಲನ ಮತ್ತೆ ಇಡೀ ತಂಡಗ್ಲ ವಿದ್ಯಾರ್ಥಿಗಳ ಎಂಗ್ಲ ಎಡ್ಡೆಪ್ಪನು ಬೈಕೊಂದು ಬಂದುಳೆ ನಮ್ಮ ಪುಟ್ಟುನಾಗ ನಮಗೆ ಉಸಿರುಕೊಂಡು ಸೈನಾಗ ನಮಗೆ ಪುದರುಪುಂಡಿಗೆ ಆಯ್ತ ನಡುಟು ಮಂತಿನಂಚಿನ ಸಾಧನೆ ಶಾಶ್ವತವಾದ ಒಂದೇ ದಿನ ಜನಕುಲ ಮನಸ್ಸು ರುಪುಣು ಬೊಕ್ಕ ನನಗೆ ಜನ ಬತ್ತದ ಪ್ಲೇಸ್ ಕೊನಬೇಕು ಅಂಡ ದಾದಲೊಪ್ಪಡು ಜನಸಾಮಾನ್ಯರಿಗೆ ಇತ್ತದ ಆಧುನಿಕತೆಗೆ ಒಪ್ಪುಲಕನೆ ಶಾಸ್ತ್ರ ವೇದ ಮಾತ ಒಟ್ಟು ಮಂತಿನಿಂಚಿನ ಕಲೆನ ಅಕ್ಕಿನ ಮಾತೆಲ್ಲ ಒಟ್ಟು ಸೇರೋದು ಇನ್ನು ನಮ್ಮ ಸಮಾಜಕ್ಕೆ ತಿರುಪಾವುದಿಲ್ಲ ಆಯ್ತೊಟ್ಟಿಗೆ ಕಾಸ್ಟ್ಯೂಮ್ ಸೆಂಟರ್ ನಮಗೆ ಗೊತ್ತುಂಟು ಆ ಕಲೆತ ಪ್ರಕಾರಗಳನ್ನು ತೋಜಾವಡನ್ನಾಡ ಒவ்வೊ ಕಲೆಗೆ ಎಂಚೆಗೆ ಫಲ ಮನೆಯೊಳ್ಳೆ ಕಡೆಗೆ ಆಗ ಬಂದಾಗ ತೋದಿತ್ತೇವೆ ಓಲೋಲಿ ಎಂಚೆಂಚೆ ಒಪ್ಪಡು ಅಂಚೆತ್ತನೇ ಮಾತ್ರ ಹಿಂದೂ ಸನಾತನ ಧರ್ಮದ ಕೊರ್ಲನ್ನು ನಮಗೆ ಕೊರೆ ಹಾಕೊಂಡು ಮೂಲಬದ್ಧದ ಯಾನೋ ಆಧುನಿಕತೆ ಬದ್ಧದ ಪಾತ್ರೆಗಳನ್ನ ಸಾಧ್ಯ ಇದೆ ಅಂಡ್ ಆ ಸಂಸ್ಕಾರದ ಒಟ್ಟಿಗೂ ಈ ವಸ್ತ್ರದ ಒಟ್ಟಿಗೂ ಆ ಸಂದರ್ಭಗಳು ಅವು ರಾಮ ಆದುಪ್ಪು ಕೃಷ್ಣ ಆದುಪ್ಪು ಏಸು ಆದುಪ್ಪು ಅಲ್ಲ ಅದು ಅಕ್ಲನ ಸಂಸ್ಕಾರದ ನಡುಟ ಜನಕುಲು ಎಂಚ ವ್ಯವಹಾರ ಬಂದೋದಿದ್ದೇನೆ ಪನ್ಪುನ ವಸ್ತ್ರದೊಟ್ಟಿಗೆ ಕೊರ್ಪುನಲ್ಲ ಒಂದು ಕಲೆತ ಮಾಮಲ್ಲ ತಿರ್ಲಂದು ಎನ್ನ ಅನಿಸಿಕೆ ಏನು ಒಂಜಿ ರಾಣಿನ ವೇಷನು ಅದನ್ನ ಪಾತ್ರನು ಎನ್ನ ಈ ಕಾಸ್ಟ್ಯೂಮ್ ಕಾಂಡ ಸಾಧ್ಯ ಇದೆ ಒಬ್ಬ ಕಲಾವಿದೆ ಅವೇನು ಪ್ರಸ್ತುತ ಮನ್ಕೊಡು ನಾಂಡ ಆ ವೇದಿಕೆಡು ಐಕ ಬೋಡ ವಸ್ತ್ರ ಸಂಗೀತ ಏಪಲ ಬೋಡವು ಅಂಚಿನೊಂಜಿ ಮಾಮಲ್ಲ ಒಂದು ತಿರ್ಲ ನದಿ ಒಂದು ಇಂಚಿನ ಶ್ರುತಿಲಯ ಕಲಾ ಆಡ್ಸಲು ಶ್ರೀಮಂತದೇರು ಬಹುಶಃ ಪಂಡ್ಯರ ಇಡೀ ಕುತ್ತಾರ ಪರಿಸರ ಜಿಲ್ಲೆಯಾದ್ಯಂತ ತಂಡ ಗೆಡ್ಡೆ ಪುದರುಂಡು ನನ್ನ ದುಂಬುದ ದಿನ ಬಿಟ್ಟಿಲ್ಲ ಒಲಾಂಡ ಕಾಸ್ಟ್ಯೂಮ್ ಬೋರ್ಡ್ ಪಂಡ ಪ್ರತಿ ಇಲ್ಲಾಂಡ ಶ್ರುತಿಲಯ ಪೋಲೆ ಅವಳು ದಿಕ್ಕಂದಿನ ಕಾಸ್ಟ್ಯೂಮ್ ಇಜ್ಜಿ ಅವಳು ಮಲ್ಪಂದಿನ ನೃತ್ಯ ಇಜ್ಜಿ ಮಲ್ಪನ ಪುಗಾರ್ತೇನೆ ಖಂಡಿತ ಸ್ಥಳ ಸಾನ್ನಿಧ್ಯದ ಮಾತ ದೈವ ದೇವರ ಕೊರ್ಪೇರು ಇನ್ನ ಮಾತ ಅಭಿಮಾನಿ ಬಳಗ ಕೊರ್ಪೇರು ಬಂದಿನ ನಂಬೋಲಿಗೆ ಹಿಂಗೇಳುಂಡು ಅಂಚಿನ ದಿನ ಸಂದರ್ಭಗಳು ಈಗಲಿಗೆ ಮಾತೇ ಆಗಿಲ್ಲ ನನಗ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಒಂದು ದಿನ ಮಾತ್ರ ಪುರುಷ ಪ್ರಧಾನ ಸಮಾಜಗಳು ನಮ್ಮ ಮಾತೈತೆ ಸಮಾನ ಕಾಲಿರೋದು ಇಲ್ಲ ಅಂಚಿನ ಸಂದರ್ಭಗಳು ಬಂದುಳೆ ಹಬ್ಬಕ್ಕ ಹುಟ್ಟಿನ ಹಬ್ಬಕ್ಕ ಆಳಿನಂಚಿನ ಊರು ರಾಣಿ ಹಬ್ಬಕ್ಕನ ಕಾರಣಲ್ಲ ಇಚ್ಚಿನಲ್ಲ ಆ ಪುದರಂಜಿ ಕೊರೊಂದಿಲ್ಲ ವಿವರ ಮಾತೆನ್ನ ಪುರುಷ ನಕ್ಲೆಗೆ ಅಣ್ಣ ನಕ್ಲೆಗೆ ಸ್ವಲ್ಪೇನ ಸಂದಾಯ್ತ ಮತ್ತೊಂದು ಅರ್ನ ದಾದ ಥೀಮ್ ಎತ್ತಡ ಅನುಭವ ದೊಡ್ಡಗೂ ಅರ್ನ ಕಥೆನೇ ಎನ್ನ ಜೀವನಗಳ ಸ್ಫೂರ್ತಿ ಪನ್ನೊಂದು ನನಗ ಮಾತೆರೆಗಳ ಸೋಲೈತದ ಸೊಲ್ಮೆ ಸಂದಾಯ್ತ ಮತ್ತೊಂದು ಅತಿಥಿ ನಮ್ಮರು ಪೂರ ಒಂದು ಸೇವೆ ಆಯ್ತೊಟ್ಟಿಗೂ ಸಮಾಜಕ್ಕೋಸ್ಕರ ಹೆಚ್ಚಮಾದ ಬೇರೆ ಮಾಡ್ತಿರ್ತೀವಿ ಇಲ್ಲಿ ಒಂದು ನಮ್ಮ ಚಂದ್ರನೊಳ್ಳು ಆರಿಂದ ಪಕ್ಷಕ್ಕೂ ಪ್ರಧಾನ ಕಾರ್ಯಕರ್ತರ ಇತ್ತಿದ್ದಲ್ಲ ಅದು ತುಂಬಿಟ್ಟು ಫುಲ್ಲು ಸಮಾಜಕ್ಕೋಸ್ಕರ ಅರ್ಪಣೆ ಮಾಡ್ತಾರೆ ಆ ರೀತಿ ಒಂದು ಮುಖ್ಯ ಅತಿಥಿ ಆಗ್ತಿದ್ದಾರೆ ಒಬ್ಬರು ನಮ್ಮ ಅದಕ್ಕೆ ಧನಲಕ್ಷ್ಮಿ ಅಕ್ಕ ಇತ್ತೆ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸ್ಥಾಯಿ ಆರೋಗ್ಯ ಸ್ಥಾಯಿ ಸಂಖ್ಯೆ 6 ಮತ್ತೆ ಎಮರ್ಜೆನ್ಸಿ ಅವಡಿದ್ದಾರೆ ಇದು ಸತ್ಯ ಇನ್ನ ಒಂದು ಹೃದಯಪೂರ್ವಕವಾದ ಒಂದು ಹಂಚಿನ ಒಂದು ಕೆಪಾಸಿಟಿ ಏರಿಲ್ಲ ಹೆಚ್ಚು ರಿಯಲಿ ಆ ಎಮರ್ಜೆನ್ಸಿ ಒಂದು ಭವಾನಿ ಅಕ್ಕ ನಮ್ಮ ಭಾಸ್ಕರ್ ಒಬ್ಬ ಸುಶೀಲಾ ಟೀಚರ್ ನಮ್ಮ ಎದುರುಳ್ಳಿಯರು ಈಗ ಲಲಿತಾ ಕೊಳ್ಳಿಯರು ನಾವು 2 ಪರ್ಸೆಂಟ್ ದಾದ ಮಂಡ ಭಾಸ್ಕರ್ ಇನ್ನು ದಾದ ಮಾಡ್ತೀರಿ ದಾದ ಮಾಡ್ತೀವಿ ಅದಕ್ಕೋಸ್ಕರ ದಾದ ಮಾಡ್ತೀವಿ ಅವನಿಗೆ ಭಾರಿ ಮನೋಡೈನ ವಿಷಯ ದಾದ ಮಂಡ ಆರೋಗ್ಯಕ್ಕೋಸ್ಕರ ಕುಟುಂಬಕ್ಕೋಸ್ಕರ ಆ ವ್ಯಕ್ತಿಗ ದಾದ ಮಾಡ್ತೀವಿ ನಾನು 14 ವರ್ಷ ಒಟ್ಟುಗುಳ್ಳೆ ಶ್ರುತಿಲಯ ಕಲಾ ಕೇಂದ್ರ ಸ್ಟಾರ್ಟ್ ಆದಂಗೆ ನಮ್ಮಲ್ಲ ಆ ನಿಟ್ಟಿನ ಈ ನಿಮಿತ್ತಲ್ಲ ಜೋಕ್ಲಿಗೋಸ್ಕರ ಸಮಾಜಕ್ಕೋಸ್ಕರ ಅದೇ ಬೆನ್ನೋದು ಹೋಗ್ತಾರೆ ಆದ್ರೆ ಕಾಸು ಮಾಡ್ಕೊಂಡು ಹೆಚ್ಚನ ಮಾಡ್ಕೊಳ್ಳಿ ಅಂದ್ರೆ ಐಟಮ್ ಮಾಡ್ತೇನೆ ನಾನೆಲ್ಲ ಮಾಡ್ಬಾರ್ದು ನನ್ನ ಈ ಒಂದು ಶ್ರುತಿಲಯ ಕಲಾ ಆರ್ಟ್ಸ್ನ ಸ್ಟಾರ್ಟ್ ಮಾಡ್ತೇನೆ ಶ್ರುತಿಲಯ ಕಲಾ ಕೇಂದ್ರ ನಿಂತಿದ್ದೆ ಇದು ಫುಲ್ಲು ಜೋಕ್ಲೆ ಕಲ್ಪ ನಾವು ಬೇರೆ ಈ ಬೇರೆ ಪೂರ ಮಕ್ಕಳು ಇದ್ದಾರೆ ಇದು ಆರ್ಟ್ಸ್ನ ಸ್ಟಾರ್ಟ್ ಮಾಡ್ತಾರೆ ಕುಟ್ಟು ಪೂರ ಆಯ್ತು ಬಗ್ಗೆ ಪೂರ ದನ್ನೋಕ ಇದ್ದೆ ಒಳ್ಳೊಳ್ಳೆ ಬಾತಿದೆ ನನ್ನ ಜಾತ್ರೆ ಭಾಸ್ಕರ್ ಶುಭಾಶಯ ಸಲ್ಲಿಸ ಒಂದು ದುಂಬುಗಾಗಿ ಪೂರ ನಮ್ಮ ಕೊಂಚ ಮಕ್ಕಳು ಪೂರ ಮಾತೊಳ್ಳೆ ಅದೇ ಪೂರ ಏನೊಂದಿಲ್ಲ ನೀವು ಪೂರ ನೀವು ದಾದ ಮಾಡ್ಕೊಡೋದಂತ ಹಾಗೆ ಸಪೋರ್ಟ್ ಮಾಡ್ಕೊಡೋದು ನಮ್ಮ ಕುಳ್ಳಿ ಆತಿಪ್ಪು ನಮ್ಮ ಜೋಕ್ಲು ಆತಿಪ್ಪು ಅಂತ ಪೂರ ಬೇರೆ ಕ್ಷೇತ್ರಗಳು ಉಳ್ಳೇ ಜೋಕ್ಲು ಮತ್ತೆ ಖಾಲಿ ಬಂದ್ಬೇಕು ಖಾಲಿ ಈ ಗೋಡೆದ ಮಧ್ಯೆ ಕಳ್ತನೆ ಯಾವಾಗ ಚೂರು ಬಿದಾಯ ಬರಡು ಜೋಕ್ಲು ಅಂಚಾತಿ ನಿಕ್ಕಿನ ಜೋಕ್ಲು ಯಾವ ಕುಳ್ಳಿ ಏನಂದ್ರೆ ಮಾತೆಲ್ಲ ನಮ್ಮ ಭಾಸ್ಕರ್ನ ಈ ಒಂದು ಕಲಾ ಶ್ರುತಿಲಯ ಕಲಾ ಕೇಂದ್ರ ಕಡಪಡು ಬರೋಡು ವಿನಂತಿ ಮಾಡ್ತಾರೆ ದೊಡ್ಡದು ಸಹಕಾರದ ನುಡಿಂದೆ ಪನೊಲಿ ನನ್ನ ತುಂಬಾಗಲ ಈ ಸಹಕಾರ ಈ ತಂಡಗೆ ಎಪ್ಪಗೆ ಉಪ್ಪಡೆಂದು ಪನೊಂದು ಉಡದಿಂಚಿನ ಸ್ವಲ್ಪನ ಪೆರಪಸಂದ ಒಂದು ಕಾರ್ಯಕ್ರಮ ತುಂಬರಿಸೋದಿಲ್ಲ ಬಂದಲೆ ನಮ್ಮ ಇನ್ನಿತ ಕಾರ್ಯಕ್ರಮ ಇನ್ನಿತ ಅಂದತ್ತು ಒವೇ ಸಭಾ ಕಾರ್ಯಕ್ರಮದ ಒವೇ ಕಾರ್ಯಕ್ರಮ ಅವಳು ಸುರು ಇತ್ತಿ ಬೊಕ್ಕ ಅಕೇರಿದ ಮುಗಿತಲದ ಚುಕ್ಕಿ ಇಟ್ಕೊಡು ಅಂಚನೆ ಇನ್ನಿತ ಕಾರ್ಯಕ್ರಮಕ್ಕೆ ಮುಗಿತಲದ ಚುಕ್ಕಿ ಪಣ್ಣೆಂಡ ಅಕೇರಿದ ಧನ್ಯವಾದದ ಪನ್ನಡ ಸೊಲ್ಮಿನ ಸಂದೈತ ಮಲ್ಪೆರೆ ನಮ್ಮ ವಿದ್ಯಾರ್ಥಿನಿ ಬರೋದಿಲ್ಲ ಸೊ ಅಲ್ಲಿ ಎದುಕೊಳ್ಳೋದಿಲ್ಲ ಇದು ಅಕೇರಿಗೆ ಧನ್ಯವಾದ
ಕಾರ್ಯಕ್ರಮದ ಕೊನೆಯ ಹಂತವಾದ ಧನ್ಯವಾದ ಕಾರ್ಯಕ್ರಮ. ಶ್ರುತಿಲಯ ಕಲಾ ಆರ್ಟ್ಸ್ ಉದ್ಘಾಟಕರಾದ ಶ್ರೀ ಚಂದ್ರದಾಸ್ ಪಂಡಿತ್ ಹೌಸ್, ಅಧ್ಯಕ್ಷರು ಭಾರತೀಯ ಜನತಾ ಪಕ್ಷ ವಿಧಾನಸಭಾ ಕ್ಷೇತ್ರ ಮಂಗಳೂರು, ಇವರಿಗೆ ಧನ್ಯವಾದಗಳು. ಹಾಗೂ ಮುಖ್ಯ ಅತಿಥಿಗಳಾದ ಶ್ರೀಮತಿ ಧನಲಕ್ಷ್ಮಿ ಭಟ್ಟಿ, ಅಧ್ಯಕ್ಷ ಶಿಕ್ಷಣ ಮತ್ತು ಆರೋಗ್ಯ ಸಮಿತಿ, ಶ್ರೀ ಮಹಾಣಿ, ಮಾಜಿ ಉಪಾಧ್ಯಕ್ಷರು, ಕೌನ್ಸಿಲರ್, ಉಳ್ಳಾಲ ಪುರಸಭೆ ಕ್ಷೇತ್ರ. ಧನ್ಯವಾದಗಳು. ಹಾಗೂ ಶ್ರೀ ತ್ಯಾಗಂ ಹರೇಕಳಾ ಸರ್, ಇವರಿಗೆ ಧನ್ಯವಾದಗಳು.